ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೇನೆ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ಸಮಸ್ತ ವೀಕ್ಷಕರಿಗೆ ಆಯುಧ ಪೂಜಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ, ಇವತ್ತು ನವಮಿ ದಿನ. ನಾವೆಲ್ಲರೂ ಕೂಡ ಸಿದ್ಧಿದಾತ್ರಿ ದೇವಿಯನ್ನ ಪ್ರೀತಿಯಿಂದ, ಪೂಜನೀಯ ಭಾವದಿಂದ ಆರಾಧಿಸುವಂಥ ಸುದಿನ. ದಸರಾ, ನವರಾತ್ರಿ, ಹೀಗೆ ನಾನಾ ಹೆಸರುಗಳಿಂದ 9 ದೇವಿಯರನ್ನ ಆರಾಧಿಸುವ ಪರ್ವ ಕಾಲದಲ್ಲಿ ನಾವಿದ್ದೇವೆ. ಹಾಗೆ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಹಬ್ಬದ ಸಿಹಿಯೂಟ ಕೂಡ ತಯಾರಾಗುತ್ತೆ. ಈ ಹಬ್ಬದ ಊಟವನ್ನು ನಮಗೆಲ್ರಿಗೂ ಹೇಳ್ಕೊಡೋಕೆ ಹಾಗೆ ರುಚಿಯಾಗಿ ಬಡಿಸೋಕೆ ಅಂತ ಬಂದಿದ್ದಾರೆ ರಾಧಾ ಶೆಣೈ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಆಯುಧ ಪೂಜಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಶುಭಾಶಯಗಳು. ಹಬ್ಬ ಎಲ್ಲ ಜೋರಾಗಿ ನಡೀತಾ? ನಡೀತಾ ಇದೆ. ಓಕೆ, ಇವತ್ತು ಹಬ್ಬದ ಅಡುಗೆ ಮಾಡ್ತಾರಂತ ಹೇಳ್ಬಿಟ್ಟಾಗಿದೆ. ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ನಾನು ಅಕ್ಕಿ ರವೆಯಿಂದ ಕಾಕಂಬಿ ಅಂತೇಳಿ, ಇದು ನವರಾತ್ರಿಯಲ್ಲಿ GSP ಅವರ ಟ್ರೆಡಿಷನಲ್ ಪಾಯಸ. ಆಮೇಲೆ ವಲ್ವಲ್ ಅಂತೇಳಿ, ಇದು ಕೂಡ ನವರಾತ್ರಿ ಟೈಮಲ್ಲಿ ಮಾಡುವಂತಹ ತರಕಾರಿಯದ್ದು ಪದಾರ್ಥ. ಓಕೆ, ಹಾಗಾದ್ರೆ 2 ಹೆಸರು ಕೂಡ ವಿಭಿನ್ನ ಆಗಿದೆ ಅಲ್ವಾ? ಬನ್ನಿ ಅಡುಗೆ ಮನೆಗೆ ಹೋಗಿ ಯಾವ ರೀತಿ ಇದನ್ನ ತಯಾರು ಮಾಡೋದು ಅಂತ ನೋಡೋಣ. ಮೇಡಮ್, ನೀವು ಪಾಯಸ ಅಂತ ಹೇಳಿದ ಒಂದು ವರ್ಡ್ ಬಿಟ್ರೆ ಅದರ ಮುಂದೆ ಹೇಳಿರೋ ಯಾವ ವರ್ಡು ನನಗೆ ನೆನಪಿಲ್ಲ. ಸೊ ನೀವು ಇನ್ನೊಂದ್ಸಲ ಹೇಳ್ತೀರಾ? ಕಾಕಂಬಿ ಅಂತೇಳಿ. ಕಾಕಂಬಿ, ಓಕೆ. ಇದು GSB ಸ್ಟೈಲಲ್ಲಿ ಮಾಡುವಂತ ಒಂದು ಪಾಯಸ, ನವರಾತ್ರಿ ಸ್ಪೆಷಲ್. ಓಕೆ, ಇಂಗ್ರೀಡಿಯೆಂಟ್ಸ್ ನೋಡ್ತಾ ಇದ್ರೆ ಸಖತ್ ಈಸಿ ಅಂತ ಫೀಲ್ ಆಗ್ತಾ ಇದೆ. ಮಾಡೋವಾಗ್ಲೇ ಗೊತ್ತಾಗ್ಬೇಕು ಹೇಗಿರುತ್ತೆ ಅಂತ. ಸ್ಟಾರ್ಟ್ ಮಾಡೋಣ. ಏನ್ ಬೇಕು ನಿಮಗೆ? ಫಸ್ಟ್ ಕಡಾಯಿ ಬೇಕು. ತುಪ್ಪದಲ್ಲಿ ಅಕ್ಕಿ ರವೆಯನ್ನು ಫಸ್ಟಿಗೆ ಫ್ರೈ ಮಾಡಬೇಕು. ತುಪ್ಪ ಹಾಕೋಬೇಕಲ್ವಾ? ಫಸ್ಟಿಗೆ ತುಪ್ಪ ಹಾಕಬೇಕು. ತುಂಬ ಬೇಕಾಗುತ್ತಾ ತುಪ್ಪ? ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ? ಸಾಕಾಗ್ತದೆ. ಸ್ವಲ್ಪ ಹಾಕಿದರೆ ನಾವು ಅಕ್ಕಿ ರವೆ ಎಷ್ಟು ಯೂಸ್ ಮಾಡ್ತೇವೆ ಅಷ್ಟೇ ತುಪ್ಪವನ್ನು ಉಪಯೋಗಿಸ್ಲಿಕ್ಕೆ. ಓಕೆ. ಇದರಲ್ಲಿ ಅಕ್ಕಿ ರವೆ ತುಂಬ ಕೆಂಪಾಗುವುದ ಪರಿಮಳ ಬರುವಷ್ಟು ಕಾಯಿಸಬೇಕು. ಊರಿನ ತುಪ್ಪ ಅದು ತುಂಬ ಟೇಸ್ಟ್ ಆಗ್ತದೆ. ಚೆನ್ನಾಗಿ ಕೆಂಪಾಗಬೇಕಲ್ವಾ? ತುಂಬ ಕೆಂಪಂತಲ್ಲ, ಬಟ್ ಸ್ವಲ್ಪ ಘಮ ಘಮ ಆಗಬೇಕು. ನಮಗೆ ಗೊತ್ತಾಗ್ತದೆ ಕಾಯಿಸುವಾಗ ಅಕ್ಕಿ ರವೆ ಸ್ವಲ್ಪ ವೈಟಿಶ್ ಆಗಿ ಬೇರೆ ಬೇರೆ ಆಗ್ತದೆ. ಈಗ ಸ್ವಲ್ಪ ಮುದ್ದೆ ಆಗಿದೆ, ಆಮೇಲೆ ನಮಗೆ ಕರೆಕ್ಟಾಗಿ ಫ್ರೈ ಆಗುವಾಗ ಗೊತ್ತಾಗ್ತದೆ. ಓಕೆ. ಹೀಗೆ ಫ್ರೈ ಮಾಡಿದರೆ ಮಾತ್ರ ಅಕ್ಕಿ ಪಾಯಸ ಮುದ್ದೆ ಆಗೋದಿಲ್ಲ. ಅಕ್ಕಿ ರವೆ ಇದು ಸ್ವಲ್ಪ ಪಾಯಸ ಗಂಟು ಗಂಟೆ ಆಗ್ತದೆ. ಅಂತೂ 9ನೇ ದಿನದ ನವರಾತ್ರಿ ಹಬ್ಬದ ಆಚರಣೆಗೂ ಬಂದೇ ಬಿಟ್ವಿ ನಾವು. ಹೇಗಿತ್ತು ನಿಮ್ಮ ಹಬ್ಬಗಳ ಆಚರಣೆ? ಭರ್ಜರಿ, ತುಂಬ ಖುಷಿ ಆಗ್ತದೆ. ದೇವಸ್ಥಾನಗಳಿಗೆಲ್ಲ ಹೋದ್ರ ದೇವಿ ಆರಾಧನೆಗೆ?
ಹಾಂ, ಭಜನೆಗೆ ಹೋಗ್ತಾ ಇದ್ದೇನೆ. ಓಕೆ, ಎಲ್ಲಿಗೆಲ್ಲ ಹೋಗ್ತಾ ಇದ್ರೆ? ಬೇರೆ ಬೇರೆ ದೇವಸ್ಥಾನ ಅಥವಾ ಒಂದು ದೇವಸ್ಥಾನ? ನಮಗೆ ಹತ್ತಿರ ಕಟೀಲ್ ದೇವಸ್ಥಾನ. ಅಲ್ಲಿ ಫಸ್ಟ್ ದಿನ ನಮಗೆ ಸೆಕೆಂಡ್ ದಿನ ಭಜನೆ ಸಿಕ್ಕಿತ್ತು. ನೆಕ್ಸ್ಟ್ ನಿನ್ನೆ ನಮಗೆ ಇಲ್ಲಿ ನಮ್ಮ ಊರಲ್ಲಿ ಉಲ್ಲಂಜೆ ಅಂತೇಳಿ ಅಲ್ಲಿ ಭಜನೆ ಸೇವೆ ಮಾಡಿದೆವು. ಮತ್ತು ಮಂದಿರ, ನಮ್ಮ ರಾಮ ಮಂದಿರದಲ್ಲಿ ಡೈಲಿ ರಾತ್ರಿ ಭಜನೆ ಸೇವೆ. ಪ್ರತಿದಿನ? ಹಬ್ಬದ ದಿನ ಮಾತ್ರ ಅಥವಾ ಪ್ರತಿದಿನ? ಅಲ್ಲ, ವರ್ಷವಿಡೀ ಭಜನೆ ಸೇವೆ ಇದೆ, ಅಲ್ಲಿಗೆ ನಾವು ಯಾವಾಗಲೂ ಹೋಗ್ತೇವೆ. ಓಕೆ, ಹಾಗಾದರೆ ಈ ಭಜನಾ ಸೇವೆ ನಿಮ್ಮದು ನಿತ್ಯ ನೂತನ ಆಗಿರುವಂಥದ್ದಲ್ವಾ? ಹೌದು. ಈಗ ಸ್ವಲ್ಪ ನೋಡಿ ಪರಿಮಳ ಬರ್ತಾ ಇದೆ, ತುಪ್ಪದ ಜೊತೆ. ಹಾಂ, ಸ್ವಲ್ಪ ಗೋಡಂಬಿಯನ್ನು ಅದರಲ್ಲಿ ಕಾಯಿಸ್ತಾ ಇದ್ದೇನೆ ನಾನು. ಓಕೆ, ಇದರಲ್ಲೇ ಒಟ್ಟಿಗೆ ಕಾಯಿಸೋದಲ್ವಾ? ಗೋಡಂಬಿ ಮಾತ್ರ ಬಳಸುವಂಥದ್ದಾ ಈ ಪಾಯಸ ಮಾಡುವಾಗ, ಅಥವಾ ಒಣ ದ್ರಾಕ್ಷಿ ಈ ಥರ? ಹಾಂ, ಬಳಸ್ಬೋದು, ಯಾವ ಸಹ ಆಪ್ಷನ್ ಅಲ್ಲ. ಗೋಡಂಬಿ ಸಹ ಬಳಸಿದ್ರೆ ಸಹ ಆಗ್ತದೆ, ಬಟ್ ನಾನು ಗೋಡಂಬಿ ಬಳಸ್ತೇನೆ. ಈಗ ಇದು ಬೆಂದಿದೆ ಫುಲ್. ಹಾಂ, ಸೊ ಇನ್ನೇನು ಮಾಡಬೇಕು ನಾವು? ಇದಕ್ಕೆ ಬೆಲ್ಲ ಹಾಕಬೇಕು. ಆಮೇಲೆ ತೆಂಗಿನಕಾಯಿದ್ದು ರಸ, ತೆಂಗಿನ ಹಾಲು ಹೇಳ್ತೇವಲ್ಲ, ಗ್ರೈಂಡ್ ಮಾಡಿ ಹಾಕಬೇಕು. ಬೆಲ್ಲ ಕರಗುವಷ್ಟರಲ್ಲಿ ನಾವು ಗ್ರೈಂಡ್ ಕೂಡ ಮಾಡಿ ಹಾಲು ತೆಗೆದು ಇದಕ್ಕೆ ಹಾಕಬೇಕು. ಸ್ವಲ್ಪ ನೀರು ಹಾಕ್ತೀವಿ. ನೀರು ಹಾಕಬೇಕಾ? ಸಾಕು. ಹಾಗಾದ್ರೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಕೊಡಿ ತೆಂಗಿನಕಾಯಿ. ನೋಡಿ ಸಾಕಾಗುತ್ತಾ ಅಂತ? ಹಾಂ, ಇದ್ರ ಸ್ವಲ್ಪ ನೀರು ಇದಕ್ಕೆ ಹಾಕಿ. ಸಾಕು. ಇವಾಗ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಪಾಯಸ ಆಗುತ್ತೆ. ಪಾಯಸ ಆಯಿತು. ಹಾಂ, ಓಕೆ. ಕಲರ್ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ಅಂದರೆ ಈಗ ಖಾಲಿ ನಾವು ತೆಂಗಿನ ತುರಿಯನ್ನು ನೈಸಾಗಿ ರುಬ್ಬೋದು, ಆದರೆ ಬಾಯಲ್ಲಿ ಬರ್ತಿ. ಇದು ತುಂಬ ಟೇಸ್ಟ್ ಆಗಿದೆ. ಇದು ಆಯ್ತು, ಈಗ ರೆಡಿ ಆಯಿತು. ತೆಂಗಿನ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಕಲರ್ ಮಾತ್ರ ಸಖತ್ತಾಗಿ ಬಂದಿದೆ. ಹಾಂ, ಅದು ಬೆಲ್ಲ ಹಾಕಿರೋ ಕಾರಣಕ್ಕೆ ಅಲ್ವಾ? ಹಾಂ, ಈಗ ಮೇನ, ಇಲ್ಲದ್ರೆ ಗಂಟು ಬರ್ತದಲ್ಲ, ನಾವೀಗ ಕದರಿಸ್ತಾ ಇದ್ರೆ ಎಂತ ಆಗೋದಿಲ್ಲ. ಕುದಿಯೋ ತನಕ ಹಾಗೆ ನಾವು ಮಾಡ್ತಾ ಇರಬೇಕು. 9 ದಿನ ಕೂಡ ಹೇಗೆ ಆಚರಣೆ ನಡ್ಕೊಂಡು ಬಂದಿದೆ? ಸ್ಪೆಷಲ್ ಖಾದ್ಯಗಳನ್ನು ಮನೆಯಲ್ಲಿ ತಯಾರಿಸ್ತಾ ಇದ್ರ? ಇಲ್ಲ, ಅಂದರೆ ಇಲ್ಲ, ಮಾರು ನಮ್ಮ ಮನೇಲಿ ಕದಿರು ಕಟ್ಟೋ ದಿನ ಇದನ್ನೆಲ್ಲ ಸ್ವೀಟನ್ನು ಮಾಡಿದೆ. ಮತ್ತು ಮೊದಲನೇ ದಿನಕ್ಕೆ ಸ್ವೀಟ್ ಮಾಡಿದೆ. ಮತ್ತು ಈಗಿನ ಇವರ ಜನ್ರೇಷನ್ಗೆ ಸ್ವೀಟ್ ಅಲ್ವಾ ಅಷ್ಟು ಇದಿಲ್ಲ, ಆದರೆ ಬೇರೆ ಬೇರೆ ಡಿಶಸ್ ಮಾಡ್ತಾ ಇದ್ದೇನೆ, ಯಾಕಂದರೆ ರಜೆ ಟೈಮಲ್ಲಿ ಅದೇ ಟೈಮ್ ಸಿಗುವಂಥ. ಹೌದು, ಹಾಗೆ ನಿಮಗೆ ಈ ಭಜನೆಗಳನ್ನು ಕೂಡ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಲ್ವಾ? ಹಾಂ, ಫ್ಲೇವರಿಗೆ ಏಲಕ್ಕಿ ಪುಡಿಯನ್ನು ಹಾಕಿ. ಏಲಕ್ಕಿ ಪುಡಿ, ಓಕೆ. ಸ್ವಲ್ಪ ಪಾಯಸಕ್ಕೆ ನೀರು ಹಾಕ್ಬೋದು, ದಪ್ಪಾಗಿ ಸ್ವಲ್ಪ ನೀರು ಬೇಕಾಗಿದ್ರೆ ಸ್ವಲ್ಪ ಸಾಕು. ಒಂದು ಕುದಿಗೆ ಬಂದರೆ ಪಾಯಸ ರೆಡಿ. ಓಕೆ, ಹಾಗಾದರೆ ಬೇಗ ರೆಡಿ ಆಗುತ್ತೆ ಈ ಸಿಹಿ ಖಾದ್ಯ. ಒಂದು 10-15 ನಿಮಿಷದೊಳಗೆ ರೆಡಿ.
ನೀವು ಪಾಯಸ ಮಾಡೋ ಶೈಲಿ ನೋಡಿ ನಮಗೂ ನಾವು ಒಂದ್ಸಲ ಪಾಯಸ ಮಾಡಿದ ಘಟನೆ ನೆನಪಾಗ್ತಾ ಇದೆ. 1500 ಎಪಿಸೋಡನ್ನು ನಾವಿಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ನಾನು ಮತ್ತು ಇನ್ನೊಬ್ರು ನನ್ನ ಜೊತೆ ಇದ್ರು, ನಮಿತಾ ಅಂತ, ಅವರು ಕೂಡ ಇಲ್ಲಿ ಆಂಕರಿಂಗ್ ಬರ್ತಾ ಇರ್ತಾರಲ್ವಾ. ಸೊ ನಾವಿಬ್ರು ಸೇರ್ಕೊಂಡು ಪಾಯಸ ಮಾಡಿದ್ವಿ, ಸಖತ್ ಟೇಸ್ಟಿ ಆಗಿತ್ತು. ನೀವು ಒಂದ್ಸಲ ಎಪಿಸೋಡ್ ನೋಡಿ, ಎಲ್ರು ಚಪ್ಪರಿಸ್ಕೊಂಡು ತಿಂತಾ ಇದ್ರು. ಘಮ ಘಮ ಕಾಕಂಬಿ ರೆಡಿ ಆಗಿದೆ. ಎಸ್, ಬಿಸಿ ಬಿಸಿ ಕಾಕಂಬಿ 10 ನಿಮಿಷದೊಳಗೆ ರೆಡಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನವರಾತ್ರಿಯ 9ನೇ ದಿನ ಸಿಹಿಯಾಗಿರುವಂತಹ ಯಾವುದಾದ್ರೂ ಒಂದು ರೆಸಿಪಿನ ಮನೆಯಲ್ಲಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದರೆ ತಡ ಯಾಕೆ ಮಾಡ್ತೀರಾ? 10 ನಿಮಿಷದಲ್ಲಿ ಬಿಸಿ ಬಿಸಿಯಾಗಿರುವಂತಹ ಅಷ್ಟೇ ಸಿಹಿಯಾಗಿರುವಂತಹ ಕಾಕಂಬಿ ತಯಾರಾಗಿದೆ. ಹೇಗೆ ಮಾಡಿದ್ರು ಅನ್ನೋದನ್ನು ನೀವು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕಾಕಂಬಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಅಕ್ಕಿ ರವೆಯನ್ನು ಘಮ ಬರುವವರೆಗೂ ಹುರಿಯಿರಿ. ಸ್ವಲ್ಪ ಗೋಡಂಬಿಯನ್ನು ಒಟ್ಟಿಗೆ ಸೇರಿಸಿ ಹುರಿದಿಟ್ಟುಕೊಳ್ಳಿ. ನಂತರ ರುಚಿಗೆ ಅನುಸಾರವಾಗಿ ಬೆಲ್ಲ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಅಕ್ಕಿ ರವೆ ಬೆಂದ ನಂತರ ತೆಂಗಿನ ಹಾಲು, ಏಲಕ್ಕಿ ಪುಡಿ ಹಾಕಿ ಕುದಿಸಿ. ಈಗ ರುಚಿಕರ ಕಾಕಂಬಿ ಸವಿಯಲು ಸಿದ್ಧ. ನೋಡಿದ್ರಲ್ಲ, ಕಾಕಂಬಿ ಅಂತೂ ಫಟಾಫಟ್ ಅಂತ ರೆಡಿ ಆಯಿತು. ನೆಕ್ಸ್ಟ್ ಇನ್ನೊಂದು ರೆಸಿಪಿ ನಮಗೋಸ್ಕರ ಕಾಯ್ತಾ ಇದೆ. ಯಾವ ರೆಸಿಪಿ ಅಂತ ನೋಡೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲಮಾಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಆಯುಧ ಪೂಜಾ ಸವಿ ಸಂಭ್ರಮದಲ್ಲಿ ಇನ್ನೊಂದು ರೆಸಿಪಿ ನಮಗೋಸ್ಕರ ಕಾಯ್ತಾ ಇದೆ. ಬನ್ನಿ ಮೇಡಮ್ ಹತ್ರ ಹೇಗೆ ಮಾಡೋದು ಅಂತ ಕೇಳೋಣ. ಮೇಡಮ್, ನೆಕ್ಸ್ಟ್ ರೆಸಿಪಿ ಹೆಸರು ಮತ್ತೆ ನಂಗೆ ಮರ್ತೋಗಿದೆ. ನೆಕ್ಸ್ಟ್ ರೆಸಿಪಿ ವಲ್ವಲ್ ಅಂತ. ವಲ್ವಲ್ ಅಲ್ಲ, ಸ್ವಲ್ಪ ಡೌಟ್ ಇತ್ತು, ಹೌದೋ ಅಲ್ವೋ ಅಂತ. ಎಸ್, ಈಗ ಕ್ಲಾರಿಟಿ ಸಿಕ್ತು. ಹೇಗೆ ಮಾಡೋದು ವಲ್ವಲ್? ವಲ್ವಲ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ತರಕಾರಿ ತಗೊಳ್ಬೇಕು. ಇದರಲ್ಲಿ ಹೆಚ್ಚಾಗಿ ತಗೊಳ್ಳುವಂಥ ತರಕಾರಿಗಳು ಸ್ವೀಟ್ ಆಗಿರುವಂಥದ್ದು. ಒಂದು ಸ್ವೀಟ್ ಪೊಟ್ಯಾಟೊ, ಮತ್ತೊಂದು ಸಿಹಿ ಕುಂಬಳಕಾಯಿ, ಮತ್ತೆ ಬಟಾಟೆ, ಮತ್ತೆ ಸೌತೆಕಾಯಿ, ಅಳಸಂದೆ ಅಥವಾ ಬೀನ್ಸ್, ಹೀರೆಕಾಯಿ. ಹೀಗೆ ಸ್ವೀಟ್ ಇದು ಡಿಶಸ್ ಸ್ವೀಟ್ ಆಗಿರ್ತದೆ. ಯಾಕೆಂದ್ರೆ ಇದಕ್ಕೆ ನಾವು ಕಾಯಿ ತುರಿದ ರಸ ಹಾಕುವಂಥದ್ದು. ಅದಕ್ಕೆ ಮೆಣಸೆಲ್ಲ ಹಾಕಿ ಗ್ರೈಂಡ್ ಮಾಡೋದಿಲ್ಲ, ಜಸ್ಟ್ ತೆಂಗಿನ ರಸ ಹಾಕಿಕೊಂಡು ನಾವು ಮಾಡುವಂತಹ ಪದಾರ್ಥ ಇದು. ಹಾಗಾದ್ರೆ ಶುರು ಮಾಡೋಣ. ಏನು ಬೇಕು? ಫಸ್ಟ್ ಕುಕ್ಕರಲ್ಲಿ 1 ವಿಸಿಲ್ ತೆಗೆದು ಎಲ್ಲ ತರಕಾರಿಯನ್ನು ಬೇಯಿಸ್ಕೊಳ್ಳೋದು. ಸುರಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳುವ. ಓಕೆ, ಸ್ವಲ್ಪ ತುಂಬ ಹಾಕಬೇಡಿ, ಸಾಕು. ಆಮೇಲೆ ಎಲ್ಲ ತರಕಾರಿಯನ್ನು 1 ವಿಸಿಲ್ ತೆಗೆದ್ರೆ ಸಾಕು. ಎಲ್ಲ ತರಕಾರಿಗಳನ್ನು ಹಾಕೊಳ್ಳಿ. ಕ್ಯಾರೆಟ್ ತಗೋಬೋದಾ? ಕ್ಯಾರೆಟ್ ತಗೊಳ್ಳಿ, ಸ್ವೀಟ್ ಆಗಿರುತ್ತೆ ಅಲ್ವಾ ಸ್ವಲ್ಪ. ಇದು ಪದಾರ್ಥ ಶೈಲಿಯಲ್ಲಿ ಇರುತ್ತೆ ಅಲ್ವಾ? ಹೌದು, ಮಕ್ಕಳಿಗೆಲ್ಲ ಇಷ್ಟ. ಯಾಕೆಂದರೆ ಎಲ್ಲ ಹೆಲ್ದಿ ಆಗಿರ್ತದೆ, ಮತ್ತು ಸ್ವಲ್ಪ ಖಾರ ಕಮ್ಮಿ ಅಲ್ಲ. ಹೌದು, ಖಾರ ಜಾಸ್ತಿ ಯೂಸ್ ಮಾಡಲ್ಲ ಇಲ್ಲ. ಅಲಸಂದೆ ಅಥವಾ ಬೀನ್ಸ್ ಯೂಸ್ ಮಾಡ್ಬೋದು. ನೀವು ಅಲಸಂದೆ ತಗೊಂಡು? ಅಲಸಂದೆ ತಗೊಂಡು
ಇದು ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಹೀರೆಕಾಯಿ, ಸ್ವಲ್ಪ ನೀರು ಹಾಕ್ಕೊಳ್ಳುವ. ಸಾಕು. ತರಕಾರಿ ಬೇಯಿಸುವಷ್ಟು ನೀರು ಹಾಕಿ ಒಂದು ವಿಸಿಲ್ ತೆಗೆದ್ರೆ ಎಲ್ಲ ಸಹ ತರಕಾರಿಗಳು ಬೇಕು. ತೆಂಗಿನ ಹಾಲು ರೆಡಿ ಮಾಡ್ಕೊಳ್ಳೋದು ಎಷ್ಟೊತ್ತಿಗೆ? ಈಗಲೇ ರೆಡಿ ಮಾಡ್ಕೊಳ್ಳೋಣ. ಓಕೆ. ಕಂಪ್ಲೀಟ್ ಹಾಕೋದಲ್ವಾ? ಹಾಂ. ತೆಂಗಿನ ಹಾಲು ರೆಡಿ ಆಗಿದೆ, ನೋಡಿ ಸಾಕಾಗುತ್ತಾ ಅಂತ. ವಿಸಿಲ್ ಆಯಿತು, ಆಫ್ ಮಾಡ್ತೇನೆ. ಓಕೆ. ಮೆಕಾಯ್ ಅವರ ಮಿಕ್ಸರ್ ಗ್ರೈಂಡರ್ ಆಗಿರೋದ್ರಿಂದಾಗಿ ಸ್ವಲ್ಪ ಹಾಕೋ ವಿಧಾನ ಆಗಿರ್ಬೋದು, ಅದನ್ನ ಓಪನ್ ಮಾಡೋ ವಿಧಾನ ಎಲ್ಲ ಡಿಫ್ರೆಂಟ್ ಆಗಿದೆ. ತುಂಬಾ ಸ್ಟ್ರಾಂಗ್ ಆಗಿರಲಿ ಅಂತ ಹೇಳಿ. ಶಾರ್ಪ್ ಪ್ಲೇಟ್ಸ್ ಕೂಡ. ಮತ್ತೆ ಇದು ಸಹ ಆಗೋದಿಲ್ಲ, ಯಾವ ಸಹ ಔಟ್ಸೈಡ್ ಇದಾಗೋದಿಲ್ಲ. ಎಕ್ಸಾಕ್ಟ್ಲಿ, ನೀಟ್ ಆಗಿರುತ್ತೆ ಗ್ರೈಂಡ್ ಮಾಡುವಾಗ ಕೂಡ. ಹೌದು, ಮತ್ತೆ ಫಾಸ್ಟ್ ಆಗೋದ್ರಿಂದ ಟೈಮ್ ಸಹ ಸೇವ್ ಆಗ್ತದೆ. ಎಕ್ಸಾಕ್ಟ್ಲಿ, ಹೌದು. ಹಾಗೆ ಈಗ ಒಂದು ವರ್ಕ್ ಮಾಡೋ ಅಷ್ಟರಲ್ಲಿ ನಾವು ಹಾಗೆ ಮುಗಿಸ್ಕೊಂಡು, ಕೆಲವು ಇದಕ್ಕೆಲ್ಲ ತುಂಬಾ ಇದಾಗಿರ್ಬೇಕು, ನೈಸ್ ಆಗಿರ್ಬೇಕು. ಒಳ್ಳೆದಿದೆ. ಸ್ವಲ್ಪ ನೀರು ಹಾಕ್ತೀರಾ? ಹಾಂ, ಸಾಕು. ಮತ್ತು ಈ ಡಿಶಲ್ಲಿ ಪದಾರ್ಥದಲ್ಲಿ ಸ್ಪೆಷಲ್ ಅಂದರೆ ಗೇರು ಬೀಜವನ್ನು ಹಾಕುವಂಥದ್ದು. ಎಲ್ಲ ಸ್ವೀಟ್ ಆಗಿರೋವಂಥ ಇಂಗ್ರೀಡಿಯೆಂಟ್ಸ್ ಅಲ್ವಾ? ಹಾಗಾದ್ರೆ ಇವಾಗ ತರಕಾರಿಗಳೆಲ್ಲ ಬೆಂದಿದೆ ಅಲ್ವಾ? ಹಾಂ. ನೆಕ್ಸ್ಟ್ ಏನು ಮಾಡಬೇಕು? ಈಗ ತರಕಾರಿ ಬಾಣಲೆಗೆ ಹಾಕಿ ಉಪ್ಪು ಹಾಕಬೇಕು. ಓಕೆ. ತರಕಾರಿ ಎಲ್ಲ ಒಳ್ಳೆ ಬಂದಿದೆ, ಯಾವ ಸಹ ಇದಾಗಲಿಲ್ಲ. ಗೇರು ಬೀಜ ಹೀಗೆ ಹಾಕಿ ಎರಡು ಕುದಿತಿದ್ರೆ, ಮೊದಲಿಗೆ ಹಾಕಿದರೆ ಗೇರು ಬೀಜ ನಮಗೆ ತಿನ್ನಲಿಕ್ಕೆ ಸಿಗೋದಿಲ್ಲ. ಸ್ವಲ್ಪ ಗೇರು ಬೀಜ ಹಾಕೋ ಮೊದಲು ನೀರಲ್ಲಿ ಸ್ವಲ್ಪ ತೊಳೆದು ಹಾಗೆ ಇಟ್ಟರೆ ನೆನೀತದೆ. ಮತ್ತೆ ಕುದಿಸೋಕಿದೆಯಾ? ಹಾಂ, ಕುದಿಸ್ಲಿಕ್ಕಿದೆ. ಸ್ವಲ್ಪ ಕುದಿದ್ರೆ ಸಾಕಾಗುತ್ತಲ್ವಾ? ಮತ್ತು ಉಪ್ಪು ಹಾಕಿ ತೆಂಗಿನ ರಸ ಹಾಕಿದರೆ ರೆಡಿ. ಆಮೇಲೆ ಒಗ್ಗರಣೆ ಕೊಡೋದಂದ್ರೆ ಬಾಕಿ. ಯಾವುದ್ರ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಪದಾರ್ಥ? ಇಲ್ಲ, ಒಂದು ಸೈಡ್ ಡಿಶ್ ಅಷ್ಟೇ. ಸೈಡ್ ಡಿಶ್ ಯಾವುದಕ್ಕೆ? ಅನ್ನಕ್ಕೂ ಬಳಸ್ಕೋಬೋದಾ? ಅನ್ನದೊಟ್ಟಿಗೆ ಬಳಸುವಂಥದ್ದು. ಹಾಂ ಹಾಂ. ಆಯುಧ ಪೂಜಾ ದಿನ ಶಸ್ತ್ರಾಸ್ತ್ರಗಳಿಗೆ, ಆಯುಧಗಳಿಗೆ, ಮನೆಯಲ್ಲಿರುವಂತಹ ಗಾಡಿಗಳಿಗೆ ಪೂಜೆಗಳನ್ನು ಮಾಡುವಂತಹ ಕ್ರಮ ಎಲ್ಲ ಇರುತ್ತೆ. ನಿಮ್ಮ ಮನೆಯಲ್ಲೂ ಈ ಪದ್ಧತಿಯನ್ನು ಪ್ರತಿ ವರ್ಷ ನಡೆಸ್ತಾ ಇದ್ದೀರಾ? ಇಲ್ಲ, ಆಯುಧ ಪೂಜೆ ಮನೆಯಲ್ಲಿ ಮಾಡ್ತಾ ಇಲ್ಲ. ದೇವಸ್ಥಾನ ಅಂದರೆ ಔಟ್ಸೈಡ್ ಇದೆಯಲ್ಲ, ಅಲ್ಲಿ ಇದು ಮಾಡುವಂಥದ್ದು. ಕೆಲವು ನನಗೆ ಗೊತ್ತಿರುವ ಹಾಗೆ ಈಗ ಒಂದು ಸಂಸ್ಥೆಯಲ್ಲಿ ಕಂಪ್ಯೂಟರ್ ಇದ್ರೆ, ಸಂಸ್ಥೆಗಳೆಲ್ಲ ಮುಖ್ಯವಾಗಿ ಪಾಲಿಸ್ತಾರೆ ಈ ಸಂಸ್ಕೃತಿ ಅನ್ನೋದು. ಅಂದರೆ ಅವರಿಗೆ ಆಯುಧ ಪೂಜೆ ಮಾಡುವಂಥ ವೆಹಿಕಲ್ ಕೆಲವು ದಿನ ಕೆಲವು ಆಪ್ಷನ್ ಮಾಡ್ತಾರೆ. ಕೆಲವರು ಆಯುಧ ಪೂಜೆ ದಿನ, ಕೆಲವು ದೀಪಾವಳಿ ಹಬ್ಬ ದಿನ, ಕೆಲವು ದಿನ ವಾಹನದ್ದು ಪೂಜೆ. ಹಾಗೆ ಅವರದ್ದು ಹೇಗೆ ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿದ್ದಾರೆ ಹಾಗೆ ಪದ್ಧತಿ ಪ್ರಕಾರ ನಮ್ಮ ಮನೆಯಲ್ಲಿ ದೀಪಾವಳಿ ಟೈಮಲ್ಲಿ
ಮಾಡ್ತಾರೆ. ಹಾಗೆ ಹೌದು. ವಿಶೇಷವಾಗಿ ಆಯುಧ ಪೂಜೆ ಹಬ್ಬದ ಹಿಂದೆ ಒಂದು ಒಳ್ಳೆ ಇತಿಹಾಸ ಕೂಡ ಇದೆ. ಹೌದು. ಹಾಗಾಗಿ ನಾವು ಕೂಡ ಆ ಪದ್ಧತಿಯನ್ನ ಇವತ್ತಿಗೂ ಅನುಸರಿಸ್ಕೊಂಡು ಬರ್ತಾ ಇರೋವಂಥದ್ದು. ಮುಂದೆ ಸಹ ಬೆಳೆಸ್ಕೊಂಡು ಬರುವಂಥದ್ದು ನಮ್ಮ. ಹೌದು, ಅದು ನಮ್ಮ ಯುವ ಪೀಳಿಗೆಯ ಕೈಯಲ್ಲಿರುತ್ತೆ. ಇದಕ್ಕೀಗ ಉಪ್ಪು ಹಾಕಬೇಕು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೋದು. ಓಕೆ, ಉಪ್ಪು ಹಾಕಿದ್ಮೇಲೆ 1-2 ನಿಮಿಷ ಇಡಬೇಕು. ಒಂದು ಸ್ವಲ್ಪ ಹೊತ್ತು ಇಡಬೇಕು, ಯಾಕಂದರೆ ಎಲ್ಲ ತರಕಾರಿ ಹೇಳ್ಕೊಳ್ಬೇಕು. ಹೌದು. ಒಂದು ಕುದಿ ಬಂದಮೇಲೆ ತೆಂಗಿನ ಹಾಲು ಹಾಕುವಂಥದ್ದು. ತರಕಾರಿಗಳು ಬೆಂದಿರೋದ್ರಿಂದಾಗಿ ಬೇಗ ಬೇಗ ಕುದಿ ಬರುತ್ತೆ ಅಲ್ವಾ? ಹಾಂ, ಈಗ ತೆಂಗಿನ ಹಾಲು. ಓಕೆ, ಇದು ಕುದಿ ಬರಬೇಕಾ? ಕುದಿ ಬರಬೇಕು, ಸರಿ ಕುದಿ ಬರಬೇಕು. ಇದು ಬೇಗ ಬೆಂದು ಹೋಗುತ್ತಾ ಕುದಿ ಬಂದ? ಆಲ್ರೆಡಿ ಬೆಂದಿದೆ, ಜಸ್ಟ್ ತೆಂಗಿನ ಹಾಲು ಮಿಕ್ಸ್ ಆಗಲಿಕ್ಕೆ ಮಾತ್ರ ಒಂದು ಕುದಿ ತೆಗೆಯುವಂಥದ್ದು. ಈಗ ರೆಡಿ ಆಯಿತು. ಓಕೆ, ಒಗ್ಗರಣೆಗೂ ರೆಡಿ ಮಾಡ್ಕೊಬೋದಲ್ವಾ? ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೋದು. ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಮತ್ತು ಕರಿಬೇವು ಮತ್ತು ಮೆಣಸು. ಎಣ್ಣೆ ಹಾಕಿ ಫಸ್ಟಿಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ನಾವು ಬಳಸ್ತಾ ಇರೋವಂಥದ್ದು. ಬಿಸಿ ಬಿಸಿ ಬಲ್ಬಲ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಮಾಡುವಂತಹ ಇನ್ನೊಂದು ವಿಶೇಷವಾದ ಪದಾರ್ಥ ಯಾವುದು ಅಂತ ಕೇಳಿದರೆ ಅದು ವಲ್ವಲ್. ಸ್ಪೆಷಲ್ ಆಗಿ ಸಿಹಿ ತರಕಾರಿಗಳಿಂದ ತಯಾರಿಸಿರುವಂತಹ ಒಂದು ಸಿಹಿಯಾಗಿರೋ ಪದಾರ್ಥ ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ತೇವೆ. ಅದಕ್ಕೂ ಮೊದಲು ನೀವು ಇದನ್ನು ಹೇಗೆ ಮಾಡಿದ್ರು ಅನ್ನೋದನ್ನು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ವಲ್ವಲ್ ತಯಾರಿಸೋ ವಿಧಾನ: ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ 1 ಕಪ್ ಸಿಹಿ ಕುಂಬಳಕಾಯಿ, 1 ಕಪ್ನಷ್ಟು ಸಿಹಿ ಗೆಣಸು, ಸೌತೆಕಾಯಿ, ಅಲಸಂಡೆ, ಹಸಿಮೆಣಸು, ಹೀರೆಕಾಯಿ ಹಾಕಿ 1 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಹಾಲನ್ನು ತೆಗೆಯಿರಿ. ಬೇಯಿಸಿದ ತರಕಾರಿಗೆ ಗೋಡಂಬಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಗೋಡಂಬಿ ಬೆಂದ ನಂತರ ತೆಂಗಿನ ಹಾಲು ಹಾಕಿ 1 ಕುದಿ ಬರುವವರೆಗೂ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಕರಿಬೇವು, ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ವಲ್ವಲ್ ತಯಾರು. ಅದು ನವರಾತ್ರಿಯ ಕೊನೆಯ ದಿನದ ಸಂಭ್ರಮದಲ್ಲಿ ನಾವು ಕೂಡ ಇದ್ದೇವೆ ಇವತ್ತು. ಸೊ ನೀವು ಸ್ವೀಟ್ ಆಗಿರುವಂಥ ಡಿಶಸ್ಗಳನ್ನು ತಯಾರಿಸ್ಕೊಟ್ಟಿದ್ದೀರಾ. ಟೇಸ್ಟ್ ನೋಡೋಣ. ಸಿಹಿಯಿಂದ ಆರಂಭಿಸೋಣ ಅಲ್ಲ? ಇದು ಸ್ವಲ್ಪ ಎಕ್ಸ್ಟ್ರೀಮ್ ಸಿಹಿ, ಅದಕ್ಕೆ ಹೋಲಿಸಿದ್ರೆ. ಹೌದು. ಓಕೆ, ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಯಾವಾಗಲೂ ಹೇಳ್ತೇನೆ ನಾನು, ಜಾಸ್ತಿ ಸಿಹಿ ಇದ್ರೆ ನಂಗೆ ಇಷ್ಟನೇ ಆಗೋದಿಲ್ಲ ಅಂತ. ಇವಾಗ ಎಲ್ರಿಗೂ ಅರ್ಥ ಆಗ್ಬಿಟ್ಟಿದೆ. ಚೆನ್ನಾಗಿದೆ ಇದು ಸಿಹಿ ಕೂಡ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇದೊಂದ್ಸಲ ಟೇಸ್ಟ್ ನೋಡೋಣ. ಅಮ್ಮ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವ ಇದು, ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡು. ಹಾಂ, ಈಗ ಸಹ ತಿನ್ಬೋದು, ಹೇಗೂ ತಿನ್ಬೋದು.
ವಾವ್, ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿದೆ. ಸಗದ ಇಷ್ಟ ಆಯ್ತು ನನಗೆ ಮಾತ್ರ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಅಡುಗೆ ಮನೆಗೆ ಬಂದು ಈ ಹಬ್ಬದ ಅಡುಗೆಯನ್ನು ತಯಾರಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್, ಹಾಗೆಯೇ ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಇದರ ಜೊತೆಗೆ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಇವರ ಕಡೆಯಿಂದ ಈ ಸುಂದರವಾಗಿರೋ ಗಿಫ್ಟ್ ಹ್ಯಾಂಪರ್ ನಿಮಗೆ. ಮತ್ತೊಮ್ಮೆ ಆಯುಧ ಪೂಜಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮತ್ತೆ ಬರ್ತಾ ಇರಿ, ಇಂತಹ ಸ್ವೀಟ್ ಡಿಶಸ್ಗಳನ್ನು ಹೇಳ್ಕೊಡ್ತಾ ಇರಿ. ಅಂತೂ ಇಂತೂ ನಾವೆಲ್ಲರೂ ಕೂಡ 9ನೇ ದಿನದ ನವರಾತ್ರಿ ಹಬ್ಬವನ್ನು ಕೂಡ ಆಚರಿಸಿಕೊಂಡ್ವು. ಈ ಹಬ್ಬ ನಿಮ್ಮೆಲ್ಲರಿಗೂ ಹೊಸ ಹುರುಪನ್ನು ತಂದಿದೆ ಅಂತ ನಾನು ಕೂಡ ಭಾವಿಸ್ತಾ, ನೀವು ಇನ್ನಷ್ಟು ಸಿಹಿಯಾದ ಖಾದ್ಯಗಳನ್ನು ತಯಾರಿಸ್ತಾ ಇರಿ. ಇಲ್ಲಿದೆ ನೋಡಿ, ಫಟಾಫಟ್ ಅಂತ ತಯಾರಿಸಬಹುದಾಗಿರುವಂತಹ ಖಾದ್ಯಗಳು. ಸೊ ಎಲ್ಲರೂ ಕೂಡ ಖುಷಿಯಾಗಿರಿ, ನಗ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಪ್ರತಿನಿತ್ಯ ನೋಡ್ತಾ ಇರಿ ನಮ್ಮ TV, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.